ಸ್ನಾನಘಟ್ಟ. ಈಗ ನೇತ್ರಾವತಿಗೆ ನಮ್ಮ ಆಗಮನ. ಓ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕೋ ಬೇಡ ಅಂತ ಎನಿಸಿಬಿಟ್ಟು ಇವತ್ತು ಬಂದ್ವಿ. ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಇದ್ವಿ, ಮತ್ತೆ ಲೇಟ್ ಆಗ್ತದೆ ಇಲ್ಲಿ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗ್ಬೇಕು ಅಂತ ನೈಟೇ ಬಂದ್ವಿ ಸೀದಾ. ಇವರು ಫ್ರೆಂಡ್ ಹತ್ರ ಒಂದು ಹೇಳಿ ರೂಮ್ ಎಲ್ಲ ಮಾತಾಡಿಸಿದ್ವಿ. ಯಾಕಂದ್ರೆ ಸ್ವಲ್ಪ ಹೆಲ್ಪ್ ಆಯ್ತು ಮಾತ್ರ. ಪಾಪ ತುಂಬ ನೈಟ್ ಆಗಿದ್ದರಿಂದ ಫೋನ್ ಮಾಡಿ ಎಲ್ಲ ವಿಚಾರಿಸಿ ರೂಮ್ ಒಂದು ರೆಡಿ ಮಾಡಿದ್ರು. ಇಲ್ಲ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಹಾಗೆ ಒಮ್ಮೆ ಹೋಗೋದು ಬೇಡ, ನಾಳೆ ಬೆಳಿಗ್ಗೆನೆ ಬರೋಣ ಅಂತ ಇದ್ವಿ. ತುಂಬ ರಶ್ ಉಂಟು ಅಂತ ಅವರು ಹೇಳಿದ್ರು. ಹೋಗ್ತಾ ಇದ್ದೀವಿ. ಬುಕ್ ಆಗಿದೆ, ಟೆನ್ಷನ್ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಮಾಡಿದ್ವಿ. ಇಲ್ಲ ಇಷ್ಟೊತ್ತಿಗೆ ಅಲ್ಲಿ ಇರ್ತಾ ಇದ್ವಿ ನಾವು. 1 ಅವರ್ ಸುಮ್ಮನೆ ಲೇಟ್ ಮಾಡಿದ್ವಿ. ಅರ್ಧ ಗಂಟೆ ಫೋನಲ್ಲಿ ಆಚೆ ಈಚೆ ಆಯ್ತು. ನಮ್ದು ಮುಖ ಕಾಣಲ್ಲ ಕಣ್ರ, ನೈಟ್ ಅಲ್ವಾ, ಅದಕ್ಕೆ ಬರೀ ರೋಡ್ ಮಾತ್ರ ತೋರಿಸ್ತಾ ಇದ್ದೀನಿ. ಮುಖ ಎಲ್ಲ ನಾಳೆ ಬೆಳಿಗ್ಗೆ ತೋರಿಸುವ. ಎಂತ ನೋಡು, ಮುಖ ನೋಡಿ ಬೇಜಾರಾಗಿರತ್ತೆ ನಿಮ್ಗೆ ಸಹ. ಯಾರ್ದು ಮುಖ ನೋಡಿ ಬೇಜಾರು? ನಿಂದು ಹಾಗೆ ನಿಂದು ಮುಖ ನಂದಲ್ಲ. ಒಪ್ಕೊಂಡಿಲ್ಲ? ಇಜ್ಜಪ್ಪ. ಇಲ್ಲ ಯಾವಾಗ ಮುಖ ನೋಡಿದ್ದು? ವಾರದಲ್ಲಿ ಒಮ್ಮೆ ವಿಡಿಯೋ ಹಾಕ್ತೀನಿ ಅಷ್ಟೇ. ಅದು ಅವರು ಮಾಡು ಅಂತ ಹೇಳಿ ಆದ್ಮೇಲೆ ಸ್ವಲ್ಪ ಮಾಡಿ ಹಾಕ್ತೀವಿ. ಸೂಪರಾಗಿ ಉಂಟು ಅಲ್ಲಿ ನೋಡಿ, ಚೆನ್ನಾಗಿ ಕಾಣ್ತಾ ಉಂಟು. ಫುಲ್ ಬಳ್ಳಿ ಎಲ್ಲ ಹೋಗಿದೆ. ಅದೇನು ಅಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಈಗಲೂ ಬೆಳಿಗ್ಗೆ ಮಾತ್ರ ಸೂಪರ್ ಆಗಿ ಕಾಣ್ಬೋದು. ಫೋನಾಗ ನಾನು ತುಳು ಹೇಳಿದೆ ಅಂತ, ಹೋಗುವಾಗ ತೋರಿಸುವ. ಸರಿ, ಓಕೆ ಆಯ್ತು. ದ್ವಾರಕ್ಕೆ ದೂರ ಬಂದ್ವಿ. ಎಲ್ಲ ರಶ್ ಇಪ್ಪು. ಎಷ್ಟೊತ್ತಿಗೆ ಬೆಳಿಗ್ಗೆ ಕ್ಯೂ ನಿಲ್ಬೇಕು? ಗೊತ್ತುಂಟಾ? ರೂಮ್ ಹುಡುಕ್ತಾ ಹೋಗ್ತೀವಿ. ಧರ್ಮಸ್ಥಳದಲ್ಲಿದ್ದೀವಿ. ವಾಯ್ಸ್ ಕೇಳಲಿಕ್ಕಿಲ್ಲ. ಈಗ ಧರ್ಮಸ್ಥಳದಲ್ಲಿದ್ದೀವಿ. 5:10ಕ್ಕೆ ಬಂದು ನಿಂತಿದ್ದೀವಿ ಕ್ಯೂಯಲ್ಲಿ. ಅಲ್ಲಿದ್ದ ಕ್ಯೂ ಈಗ ಇಲ್ಲಿಗೆ ಬಂದ್ವಿ. ಫುಲ್ ಇದ್ದಾರೆ. ತುಂಬ ರಶ್ ಉಂಟು. ನಾವು 6:06ವರೆಗೆ ಬಂದು ನಿಲ್ಲೋಣ ಅಂತಿದ್ವಿ. ಅವಾಗ ಹೊರಗೇನೆ ನಿಲ್ಲಬೇಕಿತ್ತು, ಅಷ್ಟು ಫುಲ್ ಇದ್ದಾರೆ. ನಮಗೆ ರೂಮ್ಸ್ ಆಗಿ ನಿನ್ನೆ ಮೊದಲೇ ಬುಕ್ ಮಾಡಿದ್ದಕ್ಕೆ ಸಿಕ್ಕಿದೆ, ಇಲ್ಲಾಂದರೆ ಸಿಗ್ತಾ ಇರಲಿಲ್ಲ. ಈಗ ನಾವು ಎಲ್ಲ ಇಲ್ಲಿ ದರ್ಶನ ಮುಗಿಸಿ ಹೊರಗಡೆ ಬಂದ್ವಿ. ತುಂಬ ರಶ್ ಇದೆ ಆಯ್ತಾ, ಎಲ್ಲ ಕಡೆ ಜನ ಇದ್ದಾರೆ. ತುಂಬ ರಶ್ ಇದೆ. ನಾವು ಹೋಗಿಂದ ಮುಂಚೆ, ನಮ್ಮಿಂದ ಮುಂಚೆನೆ 876 ಜನ ಹೋಗಿದ್ರು. ಇಲ್ಲಿ ಕೌಂಟಿಂಗ್ 74 ಸಾರಿ 875 ಅಷ್ಟು ಜನ ಹೋಗಿದ್ರು. ತುಂಬ ರಶ್ ಉಂಟು, ಫುಲ್ಲು ಜನ ಇದ್ದಾರೆ. ಮುಲ್ಪ ಅಂಗಡಿ ಇದೆಯಾ? ಅಂಗಡಿ ಮುಲ್ಪದ ಇದ್ದೀರಿ ಅಂಗಡಿ ಅಂಗಡಿ ಅಂಚಿಪ್ಪೋಡು ಅಂಗಡಿ ಯಾವ ಆಸರಾದಿ ಕೊಡು ಮುಂದೆ ಇದ್ದೀರಿ. ಇಲ್ಲಿ ನಾವು ಗಾರ್ಡನ್ ನಾವು ಹೋಗ್ತಾ ಇಲ್ಲ ಅಲ್ಲಿಗೆ, ಎಲ್ಲಿಗೂ ಟೈಮ್ ಇಲ್ಲ ಅಷ್ಟು. ತುಂಬ ರಶ್ ಉಂಟು ಮಾತ್ರ. ಸಂಡೇ ಬರಲೇಬಾರ್ದು, ವಾರದ ನಡುವಿನಲ್ಲಿ ಬಂದರೆ ಆಗ್ಬೋದು. ಇದಿಲ್ಲದೆ ಒಳಗೆ ಎಲ್ಲ ಹೋಗ್ಲಿಕ್ಕಿಲ್ಲ, ಅದಕ್ಕೆ ಇದು ಹಾಕೊಂಡೇ ಮಾತಾಡ್ತಾ ಇದ್ದೀನಿ. ಇನ್ನು ಸೀದಾ ಫಸ್ಟ್ ಸೌತಡ್ಕ ಹೋಗೋಣ ಅಂತ ಹೇಳ್ತಿದ್ದಾರೆ ಇವರು. ನೋಡ್ಬೇಕು ಎಲ್ಲಿಗೆ ಹೋಗೋದು ಅಂತ. ಅವರಿಂದ ಇದ್ದಾರೆ. ನಾನು ಇಟ್ಕೊಂಡು ಬಂದದ್ದು, ಅವ್ರ ಹತ್ರ ಇಟ್ಕೊಳ್ಳಿಕ್ಕೆ ಕೊಟ್ಟೆ. ಅದಕ್ಕೆ ಹೇಳ್ತಿದ್ದಾರೆ, ನೀನು ಇಟ್ಕೊಂಡು ಬಂದು ನನ್ನ ಕೈಲಿ ಕೊಟ್ಟಿದ್ದೀಯ ಅಂತ.
ಬೆಳಿಗ್ಗೆ 5 ಗಂಟೆ ನಿಂತವರು ಈಗ ಹೊರಗೆ ಬಂದ್ವಿ. ಪುಣ್ಯಕ್ಕೆ ದೇವರ ದರ್ಶನ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಬೇಗ ಬಂದದಕ್ಕೂ ಸಾರ್ಥಕ ಆಯಿತು. ಎಲ್ಲ ಫ್ಯಾನ್ಸಿ ಅಂಗಡಿ ಉಂಟು, ಎಂತ ತಗೊಳಕ್ಕೆ ಹೋಗಲ್ಲ. ಅಂಗಡಿ ಎಲ್ಲ ಕೆಲವಿದೆಲ್ಲ ಓಪನ್ ಆಗಿಲ್ಲ, ಇನ್ನು ಆಗಬೇಕಷ್ಟೇ. ಅದೊಂದು ಒಳ್ಳೆಯದು, ಮಕ್ಕಳನ್ನ ಇಷ್ಟು ಬೇಗ ಕರ್ಕೊಂಡು ಬಂದರೆ ಏನು ಕೇಳಕ್ಕೆ ಹೋಗಲ್ಲ. ನೋಡಿ ಎಷ್ಟು ಗಾಡಿ ಇದ್ದಾವೆ, ಒಂದು ರೂಮಲ್ಲೂ ಖಾಲಿ ಅಂತ ಇಲ್ಲ, ಎಲ್ಲ ರೂಮ್ ಫುಲ್ ಅಂತಲೇ ಉಂಟು ಬೋರ್ಡು. ನಮ್ಮ ದರ್ಶನ ಎಲ್ಲ 7 ಗಂಟೆಗೆ ಮುಗೀತು. ತುಂಬ ಬೇಗನೆ ಆಯ್ತು ಅಂತಲೇ ಹೇಳ್ಬೋದು. ನಾವೊಂದು 9 ಗಂಟೆ ಆಗ್ಬೋದು ಅಂತ ಎಣಿಸ್ಕೊಂಡು ಬಂದಿದ್ವಿ. ಈಗ ನಾವು ಹೊಟ್ಟೆಗೆ ತಿನ್ನುವ ಅಥವಾ ರೂಮಿಗೆ ಹೋಗಿ ಖಾಲಿ ಮಾಡಿ ಬರುವ? ಹೇಗೂ ಆಗ್ಬೋದು. ಇದೆಲ್ಲ ಫುಲ್ಲು, ಎಲ್ಲ ನಾವು ಬೆಳಿಗ್ಗೆ ಬರುವಷ್ಟೊತ್ತಿಗೆ ಹೊರಗೆ ಮಲಗಿದ್ರು. ನಾನು ಕೈ ಮುಗ್ದು ಪ್ರಸಾದ ಹಾಕೊಂಬಂದೆ, ಅವಳೇನು ಬರ್ತಿದ್ದಾಳೆ ಅಷ್ಟೇ. ಇನ್ನು ಅವಳು ಬಂದ್ಲು. ನಾನು ಇದು ಹೊರ್ತು ಇನ್ನು ಸೀದಾ ನಾವು ರೂಮಿಗೆ ಹೊರಟಿದ್ದೀಗ. ರೂಮಿಗೆ ಹೋಗಿ ಚೆಕ್ಔಟ್ ಮಾಡಿ ಅಲ್ಲಿಂದ ಸೀದಾ ಇನ್ನು ಸೌತರ್ಕ ದೇವಸ್ಥಾನ ಹೋಗ್ಲಿಕ್ಕೆ ಉಂಟು. ಸೌತರ್ಕ ಹೋಗಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಒಂದಿನದಲ್ಲಿ ಎಲ್ಲ ಕವರ್ ಮಾಡಿ ಸಂಜೆ ಪುನಃ ಮಂಗಳೂರು ಹೋಗಬೇಕು. ಫುಲ್ಲು ಬಿಸಿ. ಹಾಂ, ಇನ್ನು ಸುಬ್ರಹ್ಮಣ್ಯದಲ್ಲಿ ತುಂಬ ರಶ್ ಇರ್ಬೋದು. ಅಲ್ಲಿ ಎಷ್ಟು ಜನ ಇದ್ದಾರೆ ಏನೋ ಅಂತ ಗೊತ್ತಿಲ್ಲ, ನೋಡಬೇಕು ಅಲ್ಲಿ ಹೋಗಿ. ಸೌತರ್ಕದಲ್ಲಿ ಅಷ್ಟು ಇರಲಿಕ್ಕಿಲ್ಲ, ಮತ್ತು ಸುಬ್ರಹ್ಮಣ್ಯದಂತೂ ಗ್ಯಾರಂಟಿ ರಶ್ ಇರುತ್ತೆ. ಓಕೆ, ನಾವು ಹೊರಡುವೇನು ಬಲೆ ಅಮ್ಮ. ನಾವು ಬುಕ್ ಮಾಡಿದ್ದು ರಜತಾದ್ರಿ ವಸತಿ ಗೃಹ. ಚೆನ್ನಾಗುಂಟು. ರೂಮ್ ತುಂಬ ಚೆನ್ನಾಗಿ, ರೂಮ್ ಚೆನ್ನಾಗುಂಟು. ಗಾಳಿ ಬರುತ್ತೆ ಅವು ಗೋವಾಡ್ ಗಾಳಿ ಬರಂದಿ ಅಂಚೆ ಗಾಳಿ ಬರ್ತದೆ ನನ್ನಿ. ಎಂಟ್ರೆನ್ಸ್ ಒಳಗೆ ಫುಲ್ ಗಿಡ ಎಲ್ಲ ಉಂಟು, ಚೆನ್ನಾಗಿ ಮಾಡಿದ್ದಾರೆ. ಕಾಫಿ ನಾವು ಇಲ್ಲಿ ಫಸ್ಟ್ ಟೈಮ್ ಇದು ರೂಮ್ ಮಾಡಿದ್ದು. ನಾವು ಹೆಚ್ಚಾಗಿ ಮಾಡೋದು ಗಾಯತ್ರಿಯಲ್ಲಿ, ಯಾಕಂದ್ರೆ ದೇವಸ್ಥಾನ ಹತ್ರ ಆಗುತ್ತೆ. ಹಾಗಾಗಿ ಗಾಯತ್ರಿ ಮಾಡ್ತೀವಿ ನಾವು. ನಾನು ಧರ್ಮಸ್ಥಳದಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಈ ರೀತಿಯ ಫ್ರೆಶ್ ಕಾಫಿನ. ನೋಡಿ, ಹಾಂ, ನಾವು ಯಾವತ್ತು ಬಂದಾಗಲೂ ಇಲ್ಲಿ ಈ ಬ್ರೂ ಇಲ್ಲ ನೆಸ್ಕೆಫೆ ಕೊಡ್ತಿದ್ವಿ. ಫಸ್ಟ್ ಟೈಮ್ ಇವತ್ತು ನನಗೆ ಫ್ರೆಶ್ ಕಾಫಿ ಸಿಕ್ಕಿದೆ, ತುಂಬ ಖುಷಿ ಅನಿಸುತ್ತೆ. ಫಸ್ಟ್ ಟೇಸ್ಟ್ ನೋಡುವ. ಇದು ಏನು ಸ್ಪೂನ್ ಹಾಕಿಕೊಟ್ಟಿದ್ದಾರೆ, ಇದನ್ನು ಈ ರೀತಿಯಾಗಿ ನನಗೆ ಮಿಕ್ಸ್ ಮಾಡಲಿಕ್ಕೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಸ್ವಲ್ಪ ನೊರೆನೆ. ಇವನು ಬಿಸಿ ಕಾಫಿನ ಕುಡಿದು ನಾಳೆ ಸುಟ್ಕೊಂಡಿದ್ದಾನೆ, ಈಗ ಅಳ್ತಿದ್ದಾನೆ. ನಾದಂಡಿಗೆ ಮುಖ ನೋಡಿ, ನೋಡಿ, ಅಯ್ಯೋ ಮುಖವೇ ಚಿಕ್ಕ ಅಳು ನೋಡಿ, ಬಿಸಿ ಬಿಸಿ ಇತ್ತು. ಒಮ್ಮೆಲೆ ಅದು ಇದರಲ್ಲಿ ಸ್ಟ್ರಾ ಕೊಟ್ಟಿದೆ ಸಣ್ಣದಾಗಿ, ಅದರಲ್ಲಿ ಹೇಳ್ತಿದ್ದಾನೆ. ಸ್ಟಾರ್ಟ್ ಬರ್ತಿ, ಸ್ಟಾರ್ಟ್ ನಾನು ಸ್ಟಾರ್ಟ್ ಬರ್ತಿದ್ದೆ. ಕೌಂಡು ನಿಂದು ಬೊಕ ಅಮಸರದ ಮಲ್ಪೋಡು. ಅವನು ಅಳ್ಳಿ ಕಾರಣ ಇವರಾಯ್ತಾ, ಸುಮ್ಮನೆ ಅಳಿಸೋದು ಅವನ್ನ. ಬರ್ಲಿ ಬೆಚ್ಚ ಬೆಚ್ಚ ಬರ್ಲಿ ಯಾನ ಮುಕ್ಕಲ ಒಣಗಿದ ಕಾಫಿ ಗಿಡ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ. ಅದಕ್ಕೆ ಪಾಲಿಶ್ ಆಗಿಟ್ಟಿದ್ದಾರೆ. ಇಲ್ಲಿ ಒಂದು ವಿಗ್ರಹ ಸಹ ಇದೆ, ಶಿವ ಅಥವಾ ಅಂದು ತೋರಿಸ್ತೇನೆ. ಬುದ್ಧತ್ಯ ಶಿವ ನೋಡಿ, ಶಿವನ ವಿಗ್ರಹ ಸಹ ಇದೆ.
ತುಂಬ ಚೆನ್ನಾಗಿದೆ. ಓ ಇಲ್ಲಿ ಕೆಳಗೆ ಸಹ ಇದರಲ್ಲಿ ಡಿಸೈನ್ ಮಾಡಿದ್ದಾರೆ ಬೇರೆ ಬೇರೆ. ಒಂದು ಕಾಫಿ ಅಂದೊಂದು ಕಾಫಿ. ಹಾಂ ಕಾಫಿನ ಒಂದೈದು ಬೇರು ಸೂಪರ್ ಉಂಟು. ಅದು ಡಿಸೈನ್ ತುಲ ಆನೆ, ಜಿಂಕೆ ಮತ್ತು ಅದು ಹಂಸ ಏನೇನೋ ಉಂಟು ನೋಡಿ. ಸ್ವಾಮಿ ಒಂದು ಮಗನ ಕರ್ಕೊಂಡಿದ್ದಾಳೆ. ನಮ್ಮ ನೋಡಿ ನಗ ಆಡ್ತಾ ಇದ್ದ, ಗಂಡು ಮಗು ಅಲ್ಲ, ನಮ್ಮ ನೋಡಿ ನಗಾಡ್ತಾ ಇದ್ದ. ಹಾಗೆ ನಮ್ಮ ಕೈಗೆ ಬಂದ. ಎಂತ ಹೆಸರು ಮಗುದು? ಬಬ್ಲು. ರಕ್ಷಿತ ಇಲ್ಲ, ಇನ್ನು ನಾನು ಅಳ್ತಿದ್ದೇನೆ. ಅಲ್ಲಿ ನೋಡು ಮಗ, ನೀ ದೊಡ್ಡದಾದ್ಮೇಲೆ ಯೂಟ್ಯೂಬಲ್ಲಿ ನೋಡಿ ಆಯ್ತಾ? ಯೂಟ್ಯೂಬಲ್ಲಿ ನೋಡಿ ಆಯ್ತಾ ದೊಡ್ಡದಾದ್ಮೇಲೆ. ಇಲ್ಲಿ ರೂಮಿಂದ ಚೆಕ್ಔಟ್ ಮಾಡಿ ಈಗ ಇನ್ನು ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೊರಟ್ವಿ. ತಿಂಡಿ ತಿಂದ್ಕೊಂಡು ಸುಬ್ರಹ್ಮಣ್ಯಕ್ಕೆ ಹೋಗೋದು. ಫುಲ್ಲು ಇಲ್ಲೂ ರೂಮು ಎಲ್ಲೂ ಖಾಲಿ ಇಲ್ಲ, ಎಲ್ಲ ಆಲ್ರೆಡಿ ಬುಕ್ಕಿಂಗ್ ಮಾಡಿರ್ತಾರೆ 1 ವೀಕ್ ಮುಂಚೆನೇ. ತುಂಬ ಹೂಗಿಡ ಎಲ್ಲ ಉಂಟು. ಆಚೆ ಸಹ ಇತ್ತು, ಅಲ್ಲಿ ವಿಡಿಯೋ ಮಾಡಲಿಲ್ಲ. ಈಗ ಸೌತಡ್ಕಗೆ ಹೋಗ್ತಾ ಇದ್ದೀವಿ. ಇನ್ನೊಂದು 1.5 ಕಿಲೋಮೀಟರ್ ಅಷ್ಟು ಉಂಟು. ನನ್ನ ಮಗ ನಿದ್ದೆ ಬರ್ತಾ ಉಂಟು. ಬೆಳಿಗ್ಗೆ ಬೇಗ ಎದ್ದಿದ್ದಾನೆ 4 ಗಂಟೆಗೆ. ಮತ್ತೆ ಮಗ ಓ ದೇವಸ್ಥಾನ, ಗಣಪತಿ ದೇವಸ್ಥಾನ ಅಮ್ಮಗೆ ಪಾತ್ರ ಸೌಂಡ್ ನಾನು ಸೌತಡ್ಕಿಗೆ ಬಂದೇ ಇಲ್ಲ. ಸೌತಡ್ಕಿಗೆ ನಾನು ಬಂದೇ ಇಲ್ಲ. ತುಂಬ ಸಲ ಹೊರಟ್ವಿ, ಏನಾದರೂ ಒಂದು ಮಿಸ್ ಆಗಿ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗೋದು, ಸುಬ್ರಹ್ಮಣ್ಯಕ್ಕೆ ಹೋಗೋದು, ಸೀದಾ ಮನೆಗೆ ಲೇಟ್ ಆಯಿತು ಅಂತ. ಅದಕ್ಕೆ ಈ ಸಲ ಫಸ್ಟಿಗೆ ಸೌತಡ್ಕಗೆ ಹೋಗೋದು, ಧರ್ಮಸ್ಥಳದಿಂದ ಫಸ್ಟಿಗೆ ಸೌತಡ್ಕಗೆ ಹೋಗೋಣ ಅಂತ ಹೊರಟ್ವಿ. ಆಯ್ತು, ಇನ್ನೊಂದು 900 ಮೀಟ್ರ್ ಅಷ್ಟುಂಟು. ಅಲ್ಲಿಂದ 700 ಮೀಟ್ರ್ ಹೋದರೆ ರೈಟ್ ತಗೊಂಡು ಮತ್ತೆ ದೇವಸ್ಥಾನ ಎಂಟ್ರಿ ಆಗುತ್ತೆ. ದೇವಸ್ಥಾನ ನಾವು ಎಂಟ್ರಿ ಆಗ್ತೀವಿ. ರಾಂಗ್ ಪನ್ಪಿನಿ ರಾಂಗ್ ಆಗ್ತೀವಿ ನಾವು. ಅದು ಹೇಳುವಾಗೆಲ್ಲ ಸ್ವಲ್ಪ ತಪ್ಪುತ್ತದಪ್ಪ, ಎಂತ ಮಾಡುದು ನೀನು? ಸ್ವಲ್ಪ ತಪ್ಪುತ್ತದೆ. 300 ಮೀಟರ್ ಉಂಟು ನನ್ನ. In 300 meters, turn right onto South Africa Temple Road. 8 ಮೀಟರ್. ಇಲ್ಲಿ ಬಂತಲ್ಲ, ಕಾಣ್ತಂಟಲ್ಲ ಬೋರ್ಡು. Next right onto South Africa Temple Road. ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ. Continue on South Africa Temple Road for 2 ಇನ್ನು kilometers. 2.2 ಕಿಲೋಮೀಟರ್ ಉಂಟು. ರೋಡ್ ಚೆನ್ನಾಗುಂಟು, ಸೂಪರ್. ಎಲ್ಲಿ ಸರಿ ಇಲ್ಲಲ್ಲ. ಸ್ವಲ್ಪ ಇಲ್ಲ ಹಾಕ್ಬೇಕು. ನಮ್ಮ ಮನೆ ಇಲ್ಲೇ ಮನೆ ಹಾಕ್ಬೇಕಂತೆ. ಇವರು ಹೇಳೋ ರೀತಿಯೆಲ್ಲ ಮನೆ ಕಟ್ತಾ ಹೋದ್ರುಂಟಲ್ಲ ಗಲ್ಲಿಯಲ್ಲಿ ಎಲ್ಲಿ ಇದು ಅಂದ್ರೆ ನಮಗೆ ಗೊತ್ತಿಲ್ಲ. ಮತ್ತೆ ಮುರಳಿ ಕುಲ್ಶೇಖರದ ಐಟೆ ಬಂಡೇರು ಈತೆ ಮುಲ್ಪವ ಅನ್ನೋದಲ್ಲೇರು. ಅವ್ರು ಆಲ್ ಓವರ್ ಇಂಡಿಯಾಕ್ಕೆ ಒಂದು ಟೂರ್ ಹೋದ್ರೆ ಅಲ್ಲಿ ಮನೆ ಮಾಡ್ಕೊಂಡೇ ಹೋಗುದು. ಮುಟ್ಟಾಪ್ ನಾವೇ ಎಂಚಿನಾಗ ಮುಟ್ಟಾಪಿನಿ ಅತಿ ನಾವು ಕುಡಿಯೋಡ್ ಕೆಲವು ದೇವಸ್ಥಾನ ಉಂಟು. ಏನ್ ದೇವಸ್ಥಾನ ಬಂದು ಅದು ಗೋಯಾ ಅತಿ ಡೈಲಿ ಹೋಗ್ತಿರತ್ತ ಅಂಜನೆ ಬರ್ಬಿಡಿ. ಇವಾಗ ಕೈತಲ್ಲ ದೇವಸ್ಥಾನ ಕಮ್ಮಿ ಅಂಚಲ್ಲ ಪೋಪಿನಿ ದೂರದಕ್ಕೆ ಬೇಗ ಅಲ್ಲೇ ತುಲೆ ಇನ್ನು ರೋಡ್ ಚೆನ್ನಾಗಿಲ್ಲ ಅನ್ಸುತ್ತಲ್ಲ. ರೋಡ್ ಅಪ್ಪ ಹೊಂಡ್ಲಕ್ಕ ನಾನು ಮಾರೆ ಇದು ರೋಡ್ ಎಡ್ಡೆ ಜೊಂಟಿ ಅವಲಿ ಅಪ್ಪ ಹೊಂಡ್ಲಕ್ಕ ನಾನು ಮಗನೇ ಬಾಸ್ ಹೋಗೋದ ರೋಡ್ ದಾದಾ ಅನ್ಬುನೆ ಪೋಕ ಗಾಡಿ ಪೋದು ಆಪುಂಡಿಯ ಮೇನ್ ರೋಡೇ ಕೆಲವು ರೆಡ್ಡೆ ಇನ್ನೊಂದು ಉಲಾಯ ಆಯ್ತಾ ಆಡಲ್ಲ. ನಾನು ಹೇಳಿಲ್ಲ ಅವನು ಹೇಳಿದಾನಲ್ಲ ನಮ್ಗೆ ಅರ್ಥ ಆಗ್ಲಿಲ್ಲಲ್ಲ
ಮಾಸ್ಕ್ ಪೋವು ಮಾಸ್ಕ್ ಇಜ್ಜಿ ಇಲ್ಲ ಅಡಿತಾನೆ ಇತ್ತು ಬೋರ್ಡ್ ಐತೆ ದೇವಸ್ಥಾನ ಪೊಲೀಸ್ ಬೋರ್ಡ್ ಹತ್ತುವರಿ ನಾನು ಇದು ದೇವಸ್ಥಾನ ಬೋರ್ಡ್ ಪೊಲೀಸ್ ಹತ್ರ ಬಂದ ಅದು ನನ್ನ ಮಾಸ್ಕ್ ಪಿರಾಯ ಹಾಕುವ ಬಿಲ್ಲಿದು ಅದು ತೆಗಿ ಬರ್ತಾನೆ ನಾಡಿ ನಾಡಾತು ಅವನು ಪಿಜಾಯಿ ಬಿದ್ದಿದ್ದು ಬೀಳಿದ್ದು ಎಂತ ಇಂಚ ಓ ಹೇಗೆ ಬಿದ್ದಿದ್ದು ಹೇಗೆ ಅಲಂಚ ಪಿದೆ ಬೀಳಿದ್ದು ಓಕೆ ನೆಕ್ಸ್ಟ್ ಆಯ್ತಪ್ಪ ಆ ಇಜ್ಜಿನಲ್ಲಂದೆ ಪಾಡ್ವೇವೆ ಮಾಸ್ಕ್ನ ಅವ್ ಬೂರೋಡ್ ಮೀನಿ ಬೊಕ್ಕೊಂಡು ಬೂರೊಡೆ ಇರದ ಸಂಬಳ ಎಂದೆ ಕನೋಡಿ ಇರತ್ತ ಪಾಡುನು ಪಾಡುದ ನಾಡಮ್ಮು ಈ ಅಂಚಪುರ ಬಂದು ಇರ ಮಾಸ್ಕ್ ಪಾಡ್ಬೇಕಿದ ತೀರ ಕಣ ಓಮ್ಮ ಫುಲ್ ಗೋಂಕುದಾನೆ ಮರಮ್ಮ ಗೇರ್ ಬೀಜ ಗೋಡಂಬಿ ಮರ ಕಾಶ್ಮೀರ್ ಫ್ಯಾಕ್ಟ್ರಿ ಹೋದ